ಉತ್ತರಾಖಂಡದ ರಾಜಧಾನಿ ನಗರ ಡೆಹ್ರಾಡೂನ್ನಲ್ಲಿ ಮಳೆಯಾಟಕ್ಕೆ 13 ಮಂದಿ ಮರಣ ಕಂಡಿದ್ದಾರೆ. ಒಂದೇ ದಿನ ಮಳೆಗೆ ಹಿಮಾಚಲ ಪ್ರದೇಶದಲ್ಲಿ 3, ಮಹಾರಾಷ್ಟ್ರದಲ್ಲೂ 3 ಜನರು ಸಾವು ಕಂಡಿದ್ದಾರೆ. ಮುಂಗಾರು ಮಳೆಯ ಹೊಡೆತ ದೇಶದ ಬಹಳಷ್ಟು ಕಡೆ ಮುಂದುವರೆದಿದೆ. ಡೆಹ್ರಾಡೂನ್ನಲ್ಲಿ ಮೋಡ ಸಿಡಿದು ಸುರಿದ ಮಳೆಗೆ ಇಡೀ ನಗರ ಮುಳುಗಿ ಹಾಕಿ ಸಹಾಯಕ್ಕೆ ಬೊಬ್ಬಿಟ್ಟಿದೆ. ಡೆಹ್ರಾಡೂನ್ ಮತ್ತು ಸುತ್ತಣ ಮಳೆಯಲ್ಲಿ 16 ಮಂದಿ ಗಾಯಗೊಂಡಿದ್ದಾರೆ. 16 ಜನರು ನಾಪತ್ತೆಯಾಗಿದ್ದು, ರಕ್ಷಣಾ ಕಾರ್ಯಕರ್ತರು ಅವರಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ. ಬದುಕು ಅತಂತ್ರವಾಗಿದ್ದು, ಅಂಗಡಿಗಳು, ವಾಹನಗಳು, ಉರುಳಿದ ಮನೆಗಳು, ಜನರ ವಸ್ತುಗಳು ಎಲ್ಲವೂ ಕೊಚ್ಚಿಕೊಂಡು ಹೋಗಿವೆ. ಇಡೀ ಐಟಿ ಪಾರ್ಕ್ ಪ್ರದೇಶವು ನೀರಿನಲ್ಲಿ ಮುಳುಗಿದ್ದು, ಕಂಪ್ಯೂಟರ್ ಇತ್ಯಾದಿಗಳನ್ನು ಅಟ್ಟಕ್ಕೆ ಏರಿಸಿ ರಕ್ಷಿಸುವ ಸಾಹಸ ಕೆಲವೆಡೆ ವಿಫಲವಾಗಿದೆ. ಉಪನದಿ ಕ್ಲರಿಗಡ್ ಹುಚ್ಚೆದ್ದು ನೆರೆ ನೀರನ್ನು ತನಗೆ ಇಷ್ಟವಾದ ಕಡೆಗಳೆಲ್ಲ ಓಡಿಸಿದೆ. ಒಂದು ಸೇತುವೆ ಕೊಚ್ಚಿ ಹೋಗಿದೆ. ದಡದಲ್ಲಿನ ಹಲವು ಮನೆಗಳು ಪುಡಿಯಾಗಿ ಬಿದ್ದು ಹೋಗಿವೆ. ಹಲವಾರು ಜಾನುವಾರುಗಳು ಬಲಿಯಾಗಿವೆ. ಜನರು ನೆಲೆಯಿಲ್ಲದೆ ಪರದಾಡುತ್ತಿದ್ದು, ಅವರನ್ನು ಎತ್ತರದ ಸ್ಥಳಗಳಿಗೆ ಸಾಗಿಸಲಾಗಿದೆ. ಸಹಸ್ರಧಾರ ಮಲೆದೇವತಾ ಪ್ರದೇಶದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ಹಾನಿಯಾಗಿದೆ. ಕರ್ನಾಟಕದಲ್ಲೂ ಮಳೆಯಾಗುತ್ತಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಮಳೆಯ ಆರ್ಭಟ ಅಧಿಕವಿದೆ.